ಬೆಂಗಳೂರು ಹೊರವಲಯದ ಬಿಡದಿಯ ಕೇತಮಾರನಹಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಯವರು ಒತ್ತುವರಿ ಮಾಡಿಕೊಂಡಿದ್ದಾರೆನ್ನಲಾದ ಸರ್ಕಾರಿ ಜಮೀನನ್ನು ತೆರವು ಮಾಡುವ ಕೆಲಸ ಮಂಗಳವಾರ ನಡೆಯಿತು. 5 ಜೆಸಿಬಿಗಳು 4 ಟ್ರ್ಯಾಕ್ಟರ್ಗಳು ಬೆಳಿಗ್ಗೆಯೇ ಬಂದಿದ್ದು ಅಧಿಕಾರಿಗಳಿಗಾಗಿ ಕಾದಿದ್ದರು. ಇಲ್ಲಿ ಎಚ್ಡಿಕೆಯವರು 15 ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅಲ್ಲಿ ತೋಟ ಮಾಡಿದ್ದಾರೆ. ರಾಜ್ಯ ಹೈಕೋರ್ಟ್ ಈ ಬಗೆಗೆ ಅಧಿಕಾರಿಗಳ ಕೈಲಾಗತನವನ್ನು, ಭ್ರಷ್ಟಾಚಾರವನ್ನು ತೀವ್ರವಾಗಿ ಪ್ರಶ್ನಿಸಿತ್ತು. ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಅವರು 12 ಗಂಟೆಗೆ ತುಸು ಮೊದಲು ಒತ್ತುವರಿ ಸರ್ವೆ ವರದಿಯೊಂದಿಗೆ ಸ್ಥಳಕ್ಕೆ ಬಂದರು. ಉಪವಿಭಾಗಾಧಿಕಾರಿ ಬಿನೋಯ್ ಪಿಕೆ, ತಹಶೀಲ್ದಾರ್ ತೇಜಸ್ವಿನಿ, ಸರ್ವೆ ಅಧಿಕಾರಿ ಹನುಮೇಗೌಡ, ಪೊಲೀಸರು ಮತ್ತಿತರರು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಜೊತೆಗೆ ಬಂದಿದ್ದರು. 12 ಸರ್ವೆ ನಂಬರ್ಗಳಲ್ಲಿ ಒತ್ತುವರಿ ಆಗಿರುವ 15 ಎಕರೆ ಜಮೀನನ್ನು ಗುರುತಿಸುವ ಕೆಲಸ ಕೂಡಲೇ ಆರಂಭವಾಯಿತು. ಅನಂತರ 1 ಜೆಸಿಬಿಯಿಂದ ಮತ್ತು 1 ಟ್ರ್ಯಾಕ್ಟರ್ ತೋಟದ ಮನೆಗೆ ಹೊಕ್ಕವು. ಉಳಿದಂತೆ ಕಾರ್ಯಾಚರಣೆ 1-2 ದಿನ ನಡೆಯಬಹುದು ಎಂದು ಹೇಳಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೆಂಗಳೂರು. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.